ಈಗ ಆದಿಕವಿ ಮಹರ್ಷಿಗಳು ಆದಂತ ವಾಲ್ಮೀಕಿ ಇವರ ಫೋಟೋ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ಸಹ ನೆರವೇರಿಸಿಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸಿಡ್ಲಿಪೇಟ ಸಂಸ್ಥಾನದ ಸಂಜಯ್ ಕುಮಾರ್ ಮಹಾಸ್ವಾಮೀಜಿಯವರು ಸಹ ಉಪಸ್ಥಿತರಿದ್ದಾರೆ. ಯಶಸ್ವಿಯಾಗಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಅದನ್ನ ಕೆಳಗೆ ಇಟ್ಬಿಡ್ರಿ ದೀಪ ಅವ್ರನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವತ್ತು ರಿಕ್ವೆಸ್ಟ್ ಮಾಡಿದೆ. ಅವ್ರು ಉಳಿಸ್ಕೊಳ್ಳಿಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಏನೇನೋ ಆಯ್ತು, ಅವ್ರು ಪಕ್ಷ ಬಿಟ್ಟು ಹೋದ್ರು. ನಾನು ಹಿಂಬಾಲಿಸಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತು ಇಬ್ರುನೇ ಒಬ್ರಿಗೊಬ್ರು ದೂರ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಇಬ್ರು ಜೊತೆಲಿ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನನಗೆ ನನ್ನ ಪಕ್ಷದ ಬಾಗಿಲು ಮುಚ್ಚ ಇದೆ. ನಾನು ಎಲ್ಲಿಗೆ ಹೋಗ್ತೀನಿ? ನಿಮ್ ತಗೆ ಬರ್ಬೇಕು, ನೀವೇ ಅಧಿಕಾರ ಕೊಡ್ಬೇಕಂತೆ. ನೀವು ಕೊಟ್ರೆ ಏನೋ ಉಂಟು, ಇದ್ರೆ ಅದೇ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ನನಗೆ ನಿನ್ ಮತ್ತೆ ಮಾನ್ಯತೆ ಕೊಡುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ನೀವೆಲ್ಲ ಭಾಷಣ ಕೇಳಿದ್ರೆ ನಾನು ಕೂಡ ಅದಕ್ಕೆ ಏನೇನು ಪೂರಕವಾಗಿ ಹೇಳ್ಬೇಕು ಅದೆಲ್ಲ ಹೇಳಿದೆ. ಮುಂದೆ ಆಯ್ತು, ಏನಾಗುತ್ತೋ ನೋಡೋಣ. ಇಬ್ರು ಸೇರಿ ಯಾವತ್ತು ನಿಮ್ಮ ವಿರುದ್ಧ ಬರ್ತಕ್ಕಂತ ಅವಕಾಶ ಯಾವತ್ತು ಕ್ರಿಯೇಟ್ ಆಗಲ್ಲ ಅಂತ ನನ್ನ ಒಳಗಿನ ಅಂತರಾತ್ಮ ಹೇಳ್ತಾ ಇದೆ. ಮುಂದೆ ಎಲ್ಲ ಜೊತೆಯಾಗಿ ಹೋಗ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅವರು ಬಸವರಾಜ ವಿಚಾರನು ಪ್ರಸ್ತಾಪ ಮಾಡಿದ್ರು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅವತ್ತು ನಮ್ದ ಯಾವ್ದು ತಪ್ಪಿಲ್ಲ. ನೀವು ನೋಡಿರ್ತೀರ. ಅಲ್ಲಿ ಇಲ್ಲಿ ಡ್ಯಾಮ್ ಕಟ್ತೀನಿ, ಒಂದ್ ಕೋಟಿ ಕೊಡಿಸ್ತೀನಿ ರೈತರಿಗೆ, ಮತ್ತೆ ಪುನರ್ವಸತಿ ಕಳ್ಸಿಕೊಡ್ತೀನಿ, ಮನೆ ಕೊಡಿಸ್ತೀನಿ, ಜಮೀನ್ ಕೊಡಿಸ್ತೀನಿ ಬೇರೆ ಕಡೆ ಅಂತ ಹಿಂಗ್ ಹೇಳ್ತಲೇ ಇದ್ರು. ಅದಕ್ಕಿಂತ ಮೊದಲು MSS ಹೇಳ್ತಿದ್ರು. ಈ MSS ನೀವು ಹೋರಾಟ ಮಾಡಿದೀರಾ. ನಂದಿಯಲ್ಲಿದ್ದವಾಗ MSS ಗೆ ನೀವು ಹೋರಾಟ ಮಾಡಿದಿರ, ನೀವು ಮಾಡಿಸಿದಿರಾ. ನಾನು ಲೆಟರ್ ಕೊಟ್ಟಿದ್ದೀನಿ. ಅದು ಕಾಂಟ್ರವರ್ಸಿ ಆಗಿತ್ತು. ನಾನು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಹೇಳಿ, ಆ ಬಸವಣ್ಣ ಅವರೆಲ್ಲ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದಾರೆ. ಇವ್ರೇನೂ ಇಲ್ಲ. ಈ MSS ಆಗ್ಬೇಕಾದ್ರೆ ನಾನು ಸೀದಾ DK ಶಿವಕುಮಾರ್ ತಗೋದೆ. DK ಶಿವಕುಮಾರ್, ನೀನು ಬಿಜೆಪಿಲಿ ಇದ್ಯಾ, ನಿನ್ಗೇನ್ರಿ ಮಾಡೋಣ ಅಂತ ಅಂದೆ. ನಾನ್ ನಿಮ್ ಪಕ್ಷ ಇಲ್ವಾ ಮಾಡೇ ಅಂತ ಹೇಳಿ ಅಂತಂದೆ. ಹೇಳ್ತಾನೆ ಅವ್ರಿ, ನಾನ್ ಮಾತ್ರ ವಾಸು ಕಡೆ ಇರ್ತೀನಿ ಅಂತ ಹೇಳಿದೀನಿ. ಇವ್ಯಾವ ನಮ್ ಕಾಂಗ್ರೆಸ್ ಡಿಪಾಸಿಟ್ ಬರಕಿಲ್ಲ, ನಿಮ್ಮ ಕಡೆ ಒಂದ್ ಪಂಚಾಯತಿ ಮೆಂಬರ್ ಆಗಲ್ಲ. ವಾಸು ಬರಂಗಿಲ್ಲ ಅಂತ ಏನಪ್ಪ ಆಗ್ತದೆ. ಅವನ ಡಿಪಾಸಿಟ್ ಕಳ್ಕೊಂಡು ಅವನ ಯಾವನೋ ಅವನ ಹೆಸರು ಕೇಳಕ್ ಅದ್ರಲ್ಲಿ ಜೊತೆನಲ್ಲಿ ಕೂತವ್ರು ಇವರೆಲ್ಲ ಒಬ್ರು ಒಂದ್ ಪಂಚಾಯತಿ ಮೆಂಬರ್ ಆಗಲ್ಲ. ಆಗ್ಲಿ ನೋಡೋಣ. ಪಂಚಾಯತಿ ಮೆಂಬರು ಆಗೋದಿದೆಯಲ್ಲ, ಪಾರ್ಲಿಮೆಂಟ್ ಮೆಂಬರ್ ಆಗ್ಬಿಡ್ಬೋದು. ಪಂಚಾಯತಿ ಮೆಂಬರ್ ಆಗೋದು ಬಲ್ ಕಷ್ಟ, ಗೊತ್ತಾಯ್ತಾ? ಅದೇ ಸುಮ್ಮನೆ ಬಂದು ಏನೋ ಭಾಷಣ ಮಾಡಿದ. ಅದಕ್ಕೆಲ್ಲ ಯಾರು ಕೂಡ ಅದಕ್ಕೆ ಬೆಲೆ ಕೊಡ್ಬೇಕಾಗಿಲ್ಲ. ಅವರೇನೋ ಹೇಳೋರಲ್ಲ. ಅದಕ್ಕೆ ಮುಂದೆ ರಾಜಕೀಯದಲ್ಲಿ ಇನ್ನೂ ಉತ್ತಮವಾದಂತಹ ಸಂದರ್ಭಗಳು ಈ ಜಿಲ್ಲೆಗೆ ಒದಗಿ ಬರ್ತವೆ. ಆ ಉತ್ತಮವಾದಂತಹ ಸಂದರ್ಭ ಒದಗಿ ಬರ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇರ್ತಕ್ಕಂಥ ಅವಶ್ಯಕತೆ ಇದೆ. ನಾವು ಮುಂದೆ ಒಟ್ಟಾಗೂ ಇರಬೇಕು. ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಒಳ್ಳೆ ಕಡೆ ಒಳ್ಳೆದಕ್ಕೆ ನಾವು ಬೆಂಬಲ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಮನಸ್ಥಿತಿ ನಮ್ಗೆಲ್ರಿಗೂ ಕೂಡ ಭಗವಂತ ಕೊಡ್ಲಿ. ಮತ್ತೆ ಇವತ್ತು ಏನು ಸ್ವಾಮೀಜಿಯವರ ಸನ್ನಿಧಿನಲ್ಲಿ ಗಂಗಾ ಪೂಜೆನೂ ಕೂಡ ಮಾಡಿಸಿದ್ದೀವಿ. ಮತ್ತೆ ವಾಲ್ಮೀಕಿ ಜಯಂತಿಯ ಅಂಗವಾಗಿ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಸ್ವಾಮೀಜಿಯವರು ಹೆಚ್ಚು ವಿವರವಾಗಿ ಹೇಳ್ತಾರೆ. ಈ ವಾಲ್ಮೀಕಿ ರಚಿಸಿದಂತ